ವಿಟ್ಲ ಸಮೀಪದ ಅಳಿಕೆ ಗ್ರಾಮದ ಜೆಡ್ಡು ಪದ್ಮಗಿರಿ ಶ್ರೀ ಆದಿ ಧನ್ವಂತರಿ ಕ್ಷೇತ್ರದಲ್ಲಿ ನಿರ್ಮಾಣಗೊಂಡಿರುವ ಶಿಲಾಮಯ ದೇವಸ್ಥಾನದಲ್ಲಿ ಶ್ರೀ ಧನ್ವಂತರಿ ದೇವರ ಪ್ರತಿಷ್ಠಾಬಂಧ ಬ್ರಹ್ಮಕಲಶೋತ್ಸವ ವೈದಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಶ್ರೀ ಆದಿ ಧನ್ವಂತರಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜಾಧಿಕಾರಿಗಳು ನಡೆದವು. ಶ್ರೀ ಮಹಾಗಣಪತಿ ಹೋಮ ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ, ಮಂಗಳಾರತಿ ನಡೆಯಿತು. ಧಾರ್ಮಿಕ ಸಭೆಯಲ್ಲಿ ದೇವಸ್ಥಾನಕ್ಕೆ ವಿವಿಧ ರೂಪಗಳಲ್ಲಿ ದಾನ ಮಾಡಿರುವ ದಾನಿಗಳನ್ನು ಸನ್ಮಾನಿಸಲಾಯಿತು. ಬಳಿಕ ಆಶೀರ್ವಚನ ನೀಡಿದ ಒಡೆಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಆಯುರ್ವೇದ ಪದ್ಧತಿ ಪರಂಪರೆಯ ಕೊಡುಗೆ, ಅದರ ಪ್ರತಿಫಲ ಅಪಾರವಾಗಿದೆ ಎಂದು ಹೇಳಿದರು. ఆయుర్వేద వైద్యమే ధన్వంతరి ప్రార్థನೆ ఉంటుంది అప్పుడు ಯೋಗ್ಯವಾದ ದೇವಾಲಯ ನಿರ್ಮಾಣ ಮಾಡೋದು ಸಮರ್ಪಣೆ ಮಾಡಿದ ಪುಣ್ಯ ಕಾಲ ಅಂದ್ರೆ ಈ ಭಾಗಗಳು ಒಂದು ರೀತಿಯ ಕೊಡಲ ಪಂಚ ಸಂಸ್ಕೃತಿ ಒಂದು ಮಲ್ಲ ಕೊಡುಗೆ, ಸಂಸ್ಕೃತಿಗೆ ಮಲ್ಲ ಕೊಡುಗೆ, ದೇವಾಲಯ ನಿರ್ಮಾಣ ಸಂಸ್ಕೃತಿ ಭಾಗನೇ ಆಗಬೇಕು. ಇಂಥ ಬಗ್ಗೆ ಕೂಡಿ ಮಾತ್ರ ಅಲ್ಪ ದೇವರಿಗೆ ಮಾತ್ರ ಈ ಭಾಗಗಳು ಸಂಕಲ್ಪ ಮಾಡೋದು. ಮಾಡಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಿ ದೇಗುಲವನ್ನ ನಮ್ಮದೇ ಎಂದು ತಿಳಿದು ಭಕ್ತರು ಆಗಮಿಸಿ ಸಾನ್ನಿಧ್ಯ ವೃತ್ತಿಗೆ ಕಾರಣರಾಗಬೇಕು, ಮುಂದಿನ ಪೀಳಿಗೆಗೆ ಮಹತ್ವದ ಕೊಡುಗೆಗಳನ್ನು ನೀಡುವಂತಾಗಬೇಕು ಮತ್ತು ಸಮಾಜ ಕಟ್ಟಲು ಪ್ರೇರೇಪಿಸಬೇಕು ಎಂದು ಹೇಳಿದರು. ಬಹುಶಃ ಕಳೆದ ಕೆಲವು ದಿವಸದಿಂದ ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೆದಿದೆ. ಶ್ರಮದಾನದಲ್ಲಿ ದಾನಿಗಳು ಮತ್ತೆಲ್ಲರೂ ರಾತ್ರಿಯಲ್ಲೂ ಬಹಳಷ್ಟು ಭಕ್ತಾದಿಗಳು ಶ್ರಮಿಸಿದ್ದೀರಾ. ಈ ಶ್ರಮ ಇವತ್ತು ಈ ರೀತಿಯ ದೇವಸ್ಥಾನದ ಭವ್ಯ ದೇವಸ್ಥಾನದ ನಿರ್ಮಾಣ ಮಾಡಿ ಇಡೀ ವಿಶ್ವಮಾನ್ಯವಾಗಿರತಕ್ಕಂಥ ದೇಗುಲಾಗಿ ಮುಂದಿನ ದಿವಸಗಳಲ್ಲಿ ಪ್ರಾಕಾರಗಳಲ್ಲಿ ಬೆಳೆದಿರತಕ್ಕಂಥ ಸಂದರ್ಭದಲ್ಲಿ ನಾವು ಭಾರತೀಯರಾಗಿ ನಾವು ಮಾಡಬೇಕಾದಂಥ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಬೇಕಾದಂಥ ಧರ್ಮ ಪ್ರಜ್ಞೆಯನ್ನು ಭಗವಂತ ಎಲ್ಲರಿಗೂ ಕೊಡಲಿ. ಕೆಪು ವಲಯ ಬಂಟರ ಸಂಘದ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಶೆಟ್ಟಿ ಚಿಲ್ಲಡ್ಕ, ಜಯಶ್ರೀ ಕೋಡಂತೂರು, ಶ್ರೀ ಆದಿ ಧನ್ವಂತರಿ ಕ್ಷೇತ್ರದ ಧರ್ಮದರ್ಶಿ ಜೆಡ್ಡು ನಾರಾಯಣ ಭಟ್, ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ತಾರನಾಥ ಕೊಟ್ಟಾರಿ, ಕಾರ್ಯಾಧ್ಯಕ್ಷ ಪ್ರಭಾಕರ ಶೆಟ್ಟಿ ದಂಬೆಕಾನ, ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಾ ಜೆಡ್ಡು ಗಣಪತಿ ಭಟ್, ಸಭೆ ನಿರ್ವಹಣೆ ಸಮಿತಿ ಸಂಚಾಲಕ ಈಶ್ವರ ನಾಯ್ಕ್ ಅಳಿಕೆ, ಸದಸ್ಯ ವೇಣುಗೋಪಾಲ ಶೆಟ್ಟಿ ಮರುವಳ ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.